ತುರುವೇಕೆರೆ ಪಟ್ಟಣದ ಹಿರಣ್ಣಯ್ಯ ಬಯಲು ರಂಗಮಂದಿರದ ಆವರಣದಲ್ಲಿ ದಿನಾಂಕ 2/1/2023 ಸೋಮವಾರ ಏರ್ಪಡಿಸಿರುವ ಮಾದಿಗ ಜನಾಂಗದ ಬೃಹತ್ ಸಮ್ಮೇಳನ ಹಾಗೂ ಒಳ ಮೀಸಲಾತಿ ಹೋರಾಟದ ಸಮಾವೇಶವನ್ನು ನಡೆಸುತ್ತಿದ್ದು, ಈ ಸಮಾವೇಶಕ್ಕೆ ಸುಮಾರು 10,000 ಜನ ಭಾಗವಹಿಸಲಿರುವ ಸಮಾಜದ ಬಾಂಧವರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಬೃಹತ್ ವೇದಿಕೆ, ನೆರಳಿಗಾಗಿ ಶಾಮಿಯಾನ ಎಲ್ಲವನ್ನ ವ್ಯವಸ್ಥಿತವಾಗಿ ನೇತೃತ್ವ ವಹಿಸಿಕೊಂಡಿರುವ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಟಿ.ಕೆ. ಚಿದಾನಂದ್ರವರು ಮಾತನಾಡಿ, ಈ ಸಮಾವೇಶಕ್ಕೆ ಮಾದಿಗ ಜನಾಂಗದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜನಸಂಖ್ಯೆಯ ಬಲವನ್ನು ಪ್ರದರ್ಶಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ದಿನಾಂಕ 2/1/2023 ಸೋಮವಾರ ಅಂದರೆ ನಾಳೆ ಆದಿಜಾಂಬ ಸಮಾವೇಶ, ಬೃಹತ್ ಸಮಾವೇಶ ಹಾಗೂ ಸದಾಶಿವ ಆಯೋಗದ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಬೃಹತ್ ಸಮಾವೇಶ ನಡೆಸಿದ್ದು, ಸಮಾವೇಶಕ್ಕೆ ರಾಜ್ಯದ ಮತ್ತು ಕೇಂದ್ರದ ಮಂತ್ರಿಗಳು, ರಾಜ್ಯದ ಮತ್ತು ಜಿಲ್ಲೆಯ ನಾಯಕರುಗಳು ಮತ್ತು ನಮ್ಮ ತಾಲೂಕಿನಾದ್ಯಂತ ಇರುವ ಎಲ್ಲ ಆದಿಜಾಂಬ ಸಮಾಜದ ಎಲ್ಲ ಬಂಧುಗಳು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾವು ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಕೇಳ್ತೀವಿ. ಫೋಟೋ ತೆಗಿತೀನಿ ನಂಗೆ ರೀ. ಹಾಂ, ಬರುತ್ತೆ. ಇಲ್ಲೇ ನೋಡಿ. ಮುಖನೂ ತೊಳೆದಿಲ್ಲ ನಾವು, ಉಪ್ಪಿಟ್ಟು ತಿಂದು ಅವ್ರಿಗೆ ಮನೆ ದಣಿಯದಾಯತೆ ಏನು ಮಾಡಂಗಿಲ್ಲ ಕಣೆ, ದಣಿದ್ರೆ ಕಾರ್ಯ ಅಲ್ರಿ. ನಮ್ಮ ತುಮಕೂರಿನ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು.